ಕರಾವಳಿಯ ಜನತೆಗೊಂದು ಸಿಹಿ ಸುದ್ದಿ ಎನ್ನುವಂತೆ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಪೊಳಲಿಯ ಸಾತೂರಿನಲ್ಲಿ ಪ್ರಕೃತಿ ಸೌಂದರ್ಯದ ನಡುವೆ ವಿಶಾಲವಾದ ಓಪನ್ ಗ್ರೌಂಡ್ ಸಭಾಭವನ ಹೆರಿಟೇಜ್ ಗ್ರೌಂಡ್ಸ್ ಶುಭಾರಂಭಗೊಂಡಿದೆ. ಶುಭ ಸಮಾರಂಭಗಳ ಆಚರಣೆಗೆ ಹೆರಿಟೇಜ್ ಗ್ರೌಂಡ್ಸ್ ಸಜ್ಜಾಗಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರಾವಳಿಯ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಸಮೀಪದ ಸಾಧೂರಿನ ಪ್ರಕೃತಿ ಸೌಂದರ್ಯದ ನಡುವೆ ಹೆರಿಟೇಜ್ ಗ್ರೌಂಡ್ಸ್ ಓಪನ್ ಗ್ರೌಂಡ್ ಸಭಾಭವನ ಉದ್ಘಾಟನೆಗೊಂಡಿತು. ಪೆರ್ವಾಜಿಗುತ್ತು ಜಗನ್ನಾಥ್ ಶೆಟ್ಟಿ ಮತ್ತು ಕುಟುಂಬದವರ ಕನಸಿನ ಕೂಸಾಗಿರುವ ಹೆರಿಟೇಜ್ ಗ್ರೌಂಡ್ಸ್ ಶುಭ ಸಮಾರಂಭಕ್ಕೆ ಅತ್ಯುತ್ತಮ ವೇದಿಕೆಯಾಗಲಿದೆ. ಶ್ರೀ ಕ್ಷೇತ್ರ ಪೊಳಲಿಯ ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿಯವರ ನೇತೃತ್ವದಲ್ಲಿ ಗಣಹೋಮ ಮತ್ತು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನೆರವೇರಿತು. ಆನಂತರ ದೀಪ ಬೆಳಗಿಸುವ ಮೂಲಕ ಹೆರಿಟೇಜ್ ಗ್ರೌಂಡ್ಸ್ ಓಪನ್ ಗ್ರೌಂಡ್ ಸಭಾಭವನವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಇದೇ ವೇಳೆ ಮಾತನಾಡಿದ ಪುರೋಹಿತರು, ಪೊಳಲಿಯ ತಾಯಿಯ ಪುಣ್ಯ ಪರಿಸರದಲ್ಲಿ ದೇವರ ಪೂಜೆಯೊಂದಿಗೆ ಹೆರಿಟೇಜ್ ಗ್ರೌಂಡ್ಸ್ ಓಪನ್ ಗ್ರೌಂಡ್ ಸಭಾಭವನ ಶುಭಾರಂಭಗೊಂಡಿದೆ. ಈ ಸಭಾಭವನದಲ್ಲಿ ಅನೇಕ ಕಾರ್ಯಕ್ರಮ ನಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಈ ಜಾಗದ ನಾನಾತ್ ಕಾರ್ಯಕ್ರಮಗಳು ಹೆಚ್ಚಿಸಾದ ಗೋಡಾಪಿರಂಜಿನ ಜನಗಳಿಗೆ ಅನುಕೂಲತೆಯನ್ನು ಕಲ್ಪಿಸಾದ ಹೆಚ್ಚು ಕಾರ್ಯಕ್ರಮಗಳು ಈ ಜಾಗಡಾದ ಯಜಮಾನರ ಸಂಕಲ್ಪ ಹೆಚ್ಚೊಂಡ ಐದು ಪೂರ ದೇವರು ಪರಮಾನುಗ್ರಹ ಚಿತ್ರಗಳು ಆಶೀರ್ವಾದ ಕೊಟ್ಟು ನನ್ನ ಮೆತ್ತಿಗೆ ಅಕಲ ಸಕಟುಂಬಗಳ ಅಂಚನೆ ಈ ಇಲ್ಲಿ ಜಾಗದ ಕಾರ್ಯಕ್ರಮ ಮಲ್ಪಾಯಗಳಿಲ್ಲ ದಾರು ಒಂಜಿ ವಿಘ್ನ ಬರಂದಿಲಕ ಈ ಜಾಗದ ಕೀರ್ತಿನ ಅನವರತವಾದ ದೇವರು ಹೊರತಂದು ಮಾತ ರೀತಿಲ್ಲ ಪೊಳಲಿ ಶ್ರೀ ರಾಜರಾಜೇಶ್ವರಪ್ಪ ಅಂಚನೆ ವಿಶೇಷವಾದ ಈ ಜಾಗದ ಧರ್ಮದೈವರು ಸತ್ಯದ ನುಡಿನ ಯಜಮಾನ ವರ್ಗಗೆ ಸದಾ ಹರಿಸಾದ ಈ ಜಾಗನ ಬೆಳಗಾವಲ ಕಾಕಲು ನಮ್ಮನ್ನು ವಹಿಸಿನ ಮಾತ ಕುಲದೇವರನ್ನ ಗ್ರಾಮದೇವರನ್ನ ಪರಿಪೂರ್ಣ ಚಿತ್ರ ಆಶೀರ್ವಾದ ಕೊರತು ಬೆಳಗಿಸಾವಡ ಪೊಂಪಿ ಚರ್ಚಿನ ಧರ್ಮಗುರುಗಳಾದ ಆಂಟನಿ ಲೋಪೋ ಅವರು ಮಾತನಾಡಿ, ನಮ್ಮ ಪರಿಸರದಲ್ಲಿ ಒಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮವನ್ನ ಮಾಡುವುದಕ್ಕೆ ಸುಸಜ್ಜಿತವಾದ ಸಭಾಭವನವಿರಲಿಲ್ಲ. ಅದನ್ನೀಗ ಜಗನ್ನಾಥ್ ಶೆಟ್ಟಿ ಕುಟುಂಬದವರು ಸಾಕಾರಗೊಳಿಸಿದ್ದಾರೆ ಎಂದು ಹೇಳಿ ಶುಭ ಹಾರೈಸಿದರು. ನಮ್ಮ ಪರಿಸರದ ಇಂಚಿನ ಒಂಜಿ ಅವಕಾಶ ಮೂಲ ಇತ್ತುಜಿ ಅಲ್ಪ ಅಲ್ಪ ಇಲ್ಲಿ ಗ್ರೌಂಡ್ಸ್ ಇತ್ತಣಿ ಅಂಡ್ ಮಲ್ಲ ಕಾರ್ಯಕ್ರಮ ಮಲ್ಪೋಡಾಂಡ ಪೊರ್ಲುದ ಕಾರ್ಯಕ್ರಮ ಮಲ್ಪೋಡಾಂಡ ಐಕ್ ಬೋರ್ಡ್ ಐನ ವ್ಯವಸ್ಥೆ ಬೋರ್ಡ್ ಐಕ್ ಜಗನ್ನಾಥ್ ಶೆಟ್ಟಿನ ಕುಟುಂಬದಕ್ಕೂ ಈ ಒಂಜಿ ಬಾರಿ ಪೊರ್ಲುದ ಜಾಗ ದಾಪಂಡ ಮೂಲು ಆಸ್ಪಾಸಿಗೆ ಪೂರ ಪೊರ್ಲುದ ಕಾಂಗದ ತೋಟ ತಾರೆ ತೋಟ ಪೂರ ಉಂಟು ಬಾರಿ ಪೊರ್ಲುದ ಸೀನರಿ ಉಂಟು ಬೈಯದ ಪೂರ್ತು ಬೋಡ ರಾತ್ರಿದ ಪೂರ ಮೂಲ ಕಾರ್ಯಕ್ರಮ ಆಗಿ ನಡಪವನಾಂಡ ನಿಜವಾದ ಸಂತೋಷ ಆಪಣ್ ಇಂಚಿನ ಒಂಜಿ ಕಲ್ಪನೆ ಆಕ್ಲ ಮನಸ್ಸು ಬರ್ತದೆ ಒಂಜಿ ಈ ಒಂಜಿ ದಾಪಣ ಒಂಜಿ ರೀತಿ ಹಳ್ಳಿ ಪಣ್ಣಲಿ ದಾಪಣ ಒಂತೆ ಉಲ ಇತ್ತಂಡಲ್ಲ ಒಂಜಿ ತಂಪು ಜಾಗೆ ತೂರ್ಲ ಪೊರ್ಲು ವಾತಾವರಣ ಎಡ್ಡೆ ಉಂಡು ಜಾಗೆ ಎಲ್ಲ ಎಡ್ಡೆ ಉಂಡು ಇವಾಗ ಮೂಲೊಂಜಿ ಇಂಚಿನ ಅವಕಾಶ ಇತ್ತು ಅವೆಲ್ಲ ನಂಗೆ ಕೊಂಚ ಒದಗಿಸ್ಕೊಡ್ತೀರಿ. ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿಯವರು ಮಾತನಾಡಿ, ಜಗನ್ನಾಥ್ ಶೆಟ್ಟಿಯವರಿಗೆ ಈ ಜಾಗ ಸಮಾಜ ಬಾಂಧವರಿಗೆ ಉಪಯೋಗವಾಗಬೇಕು ಎನ್ನುವ ಕನಸಿತ್ತು. ಅಂತೆಯೇ ಈ ಪ್ರದೇಶದಲ್ಲಿ ಒಂದು ಉತ್ತಮವಾದ ಮತ್ತು ವಿಶಾಲವಾದ ಫನ್ ಗ್ರೌಂಡ್ ಸಭಾಭವನವನ್ನ ನಿರ್ಮಿಸಿದ್ದು ಅವರ ಕನಸು ನನಸಾಗಿದೆ ಎಂದು ಹೇಳಿದರು. ಈ ಪುಣ್ಯ ಕ್ಷೇತ್ರ ಪವಿತ್ರವಾದ ಜಾಗ ಸಾಧೂರು ಬಂಡ ಒಂಜಿ ಕಾಲಡು ಬಾರಿ ಪುದರ್ಪುರಿನ ಐಲ್ಯಪುರಂಗ ನಿರಂತರವಾದ ಬರದಿರ್ತಾನೆ ಈ ಊರು ಅಂಚೆ ಜಗನ್ನಾಥ್ ಶೆಟ್ಟಿ ಒಂಜಿ ಪಾತೆರ ಬಂಡೆ ಇದೊಂದು ಎಲ್ಲೇ ಜಾಗೆಯನ್ನು ಪೊದ್ದೆರನ್ನ ಇನ್ನು ಬಡಿದಿ ತೆಗೆದು ಐದು ಪೊರ್ಲು ಮಲ್ಪೋಡುದು ಆಸೆ ಇರ್ತದೆ. ಐಕೊಂಜಿ ಪೊರ್ಲುಗ ಇತ್ತಿಲೆಕ್ಕನ ಅಡೆಡಿ ಪೊರ್ಲು ಮಲ್ಪದು ಐದೊಂಜಿ 4 ಜನಕ್ಕೆ ಉಪಕಾರ ಬೇಕು ಮಲ್ಪೊಡ್ಬಿಡ ಒಂಜಿ ಪೊರ್ಲುದ ಕಾರ್ಯಕ್ರಮ ಉಂಟು. ಜಗನ್ನಾಥ್ ಶೆಟ್ಟಿ ನನ್ನ ಬಡಿದಿಗ ನನ್ನ ಜೋಕುಲಿಗೆ ಮಾತ ನನ್ನ ಕುಟುಂಬಸ್ಥರಿಗೆ ಆ ದೇವರ ಅಪ್ಪೆ ರಾಜರಾಜೇಶ್ವರಿ ಎಡ್ಡೆ ಮಲ್ಪಡು ಅಂಚನೆ ಈ ಒಂದು ಭವ್ಯವಾಯಿನ ಹೊಸತಾದ ಆಯ್ನ ಈ ವ್ಯವಸ್ಥೆಗೆ ಪೂರಕವಾದ ನಮ್ಮ ಹಳ್ಳಿಡು
ಮಾತ್ರ ಒವ್ವೇ ಕಾರ್ಯಕ್ರಮ ಪುನಃ ಪೇಂಟೆಗೆ ಬರ್ಪೇರು ಇತ್ತೆ ಪೇಂಟೆದ ಹಳ್ಳಿ ಬರ್ಬೇಡ ಕ್ರಮ ಅಂತೇಳಿ ಅಂಚಾದ ಈ ವ್ಯವಸ್ಥೆಯನ್ನು ಮಾತ್ರ ಸದುಪಯೋಗ ಮಾಡ್ಕೊಡೋದು. ಪೊಳಲಿಯ ಸಾಧೂರಿನಲ್ಲಿ ನಿರ್ಮಾಣಗೊಂಡ ಹೆರಿಟೇಜ್ ಗ್ರೌಂಡ್ಸ್ ವಿಶಾಲವಾದ ಓಪನ್ ಗ್ರೌಂಡ್ ಸುಸಜ್ಜಿತ ರೀತಿಯಲ್ಲಿ ನಿರ್ಮಾಣಗೊಂಡಿದೆ. ಸುಮಾರು 2,000 ಮಂದಿ ಆಸೀನರಾಗಬಹುದಾಗಿದೆ. 800ರಿಂದ 1,000ದವರೆಗೆ ವಾಹನ ನಿಲುಗಡೆ ಮಾಡಬಹುದಾಗಿದೆ. ಸುತ್ತಲೂ ಪ್ರಕೃತಿ ಸೌಂದರ್ಯದ ನಡುವೆ ಹೆರಿಟೇಜ್ ಗ್ರೌಂಡ್ಸ್ ಸಾರ್ವಜನಿಕರ ಶುಭ ಸಮಾರಂಭಗಳಿಗೆ ಸಜ್ಜಾಗಿದೆ. ಈ ಸಂದರ್ಭ ಹಿರಿಯರಾದ ಮಂಜುನಾಥ್ ಭಂಡಾರಿ, ಮುಖ್ಯ ಪ್ರಾಣ ದೇವಸ್ಥಾನದ ಅಧ್ಯಕ್ಷರಾದ ಬಾಲಕೃಷ್ಣ, ಫುಡ್ಲ್ಯಾಂಡ್ ಹೋಟೆಲ್ನ ಮಾಲಕರಾದ ಗಣೇಶ್ ಶೆಟ್ಟಿ, ಸಮಾಜ ಸೇವಕರಾದ ಸೌಶಾದ್, ಹೆರಿಟೇಜ್ ಗ್ರೌಂಡ್ಸ್ನ ಮಾಲಕರಾದ ಪೆರ್ವಾಜೆ ಗುತ್ತು, ಜಗನ್ನಾಥ್ ಶೆಟ್ಟಿ, ಮಕ್ಕಳಾದ ಜಿನ್ರಾಜ್ ಶೆಟ್ಟಿ, ಜಯರಾಜ್ ಶೆಟ್ಟಿ, ಸೂರಜ್ ಶೆಟ್ಟಿ ಸೇರಿದಂತೆ ಕುಟುಂಬಸ್ಥರು, ಬಂಧು ಮಿತ್ರರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.